ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ನೀವು ಅನ್ಕೋತಾ ಇರ್ಬೋದು ಎಲ್ಲಿಗೆ ಇವ್ರು ರೆಡಿ ಆಗಿಬಿಟ್ಟು ಹೊರಟಿದ್ದಾರೆ ಅಂತ. ಎಸ್ ಹೌದು ಫ್ರೆಂಡ್ಸ್, ಇವತ್ತು ಬೆಂಗಳೂರು ವಿಜಯನಗರದಲ್ಲಿ ಜಿ ಕನ್ನಡ ಆ್ಯಂಕರಿಂಗ್ ಆಡಿಷನ್ ಇದೆ. ಅದಕ್ಕೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಇವಾಗ ನಾವೆಲ್ಲ ಹೊರಟ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಹೋಗೋಣ. ಫ್ರೆಂಡ್ಸ್, ಮನೆಯಿಂದ ಹೊರಟ್ವಿ, ನಾವು ಆನ್ ದ ವೇ ಇದ್ದೀವಿ ಇವಾಗ. ಫ್ರೆಂಡ್ಸ್, ಇವಾಗಷ್ಟೇ ನಾವು ಮೆಜೆಸ್ಟಿಕ್ಕಿಂದ ಹೊರಟ್ವಿ, ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮೆಜೆಸ್ಟಿಕಲ್ಲಿ ಇದ್ದೀವಿ ಇವಾಗ. ಫ್ರೆಂಡ್ಸ್, ಇದು ನೀವು ನೋಡ್ತಾ ಇರ್ಬೋದು ನನ್ನ ಡೀಟೇಲ್ಸ್ ಇಲ್ಲಿ ನಾನು ಬರೆದಿದ್ದೀನಿ. ಆ್ಯಂಕರ್ ಆಡಿಷನ್ಗೆ ತುಂಬ ಜನ ಬಂದಿದ್ದಾರೆ. ಆಡಿಷನ್ ನಡೀತಾ ಉಂಟು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗಷ್ಟೇ ಆಡಿಷನ್ ಎಲ್ಲ ಮುಗೀತು. ನನ್ನ ಮಗ ನೋಡಿ ಫುಲ್ ಖುಷಿಯಾಗಿದ್ದಾನೆ. ಇವಾಗಷ್ಟೇ ಬಂದು ಎತ್ಕೊಂಡಿದ್ದೀನಿ ನಾನು ಇವನ್ನ. ಆಡಿಷನ್ ಎಲ್ಲ ಮುಗೀತು. ಇವ್ರಿಗೆ ಯಾರಿಗೂ ಎಂಟ್ರಿ ಇರಲಿಲ್ಲ, ಎಲ್ಲರೂ ಹೊರಗಡೆನೇ ಇದ್ದರು. ಬೆಳಗ್ಗೆ ಹೋದ್ವಿ, ಇವಾಗ 4:30 ಆಯಿತು. ಇವಾಗ ಹೊರಗಡೆ ಬರ್ತಾ ಇದ್ದೀನಿ. ಇನ್ನೇನು ನಾವು ಇಲ್ಲಿಂದ ಹೊರಡ್ತೀವಿ. ನಾನು ಮನೇಲಿ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಆಡಿಷನ್ ಎಲ್ಲ ಮುಗೀತು. ಇವಾಗ ತಾನೇ ಮನೆಗೆ ಬಂದ್ವಿ. ಬೆಳಿಗ್ಗೆ 8-8:30 ಹೋದ್ವಿ. ಇವಾಗ 9 ಗಂಟೆ ಆಯಿತು. ತುಂಬಾ ಜನ ಇದ್ದರು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಆ್ಯಂಕರ್ ಆಡಿಷನ್ ಎರಡು ಕೂಡ ಇತ್ತಲ್ವ, ತುಂಬಾ ಜನ ಇದ್ದರು. ಕೆಲವರು ಹೇಳ್ತಾಯಿದ್ರು ಸ್ಕ್ರಿಪ್ಟ್ ಕೊಡ್ತಾರೆ, ಅದ್ರ ಮೂಲಕ ಅದೇ ರೀತಿಯಾಗಿ ಮಾತಾಡಿದ್ರೆ ಆಯಿತು ಅಂತ ಹೇಳ್ತಾಯಿದ್ರು. ನಾನೇನೋ ಹಾಗೇನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡಿದರೆ ಏನು ಸ್ಕ್ರಿಪ್ಟ್ ಏನು ಕೊಡಲ್ಲ ಅವರು. ಆನ್ ದ ಸ್ಪಾಟ್ ನಾವೇನು ಮಾತಾಡ್ತೀವೋ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಹೋದ ತಕ್ಷಣವೇ ಒಂದ್ಸಲ ಬ್ಲ್ಯಾಂಕ್ ಆಗೋದೆ ಏನು ಮಾತಾಡಬೇಕಂತ. ಆನಂತರ ತಟ್ಟಂತ ನಾನೇ ಮನಸ್ಸಲ್ಲಿ ಅಂದ್ಕೊಂಡು ಚೆನ್ನಾಗಿ ಮಾತಾಡಿದೆ. ಏನಾಗುತ್ತೋ ಗೊತ್ತಿಲ್ಲ, ಸೆಲೆಕ್ಟ್ ಆಗ್ತೀನ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲ, ಅದೇ ಒಂದು ಮನಸ್ಸಿಗೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ. ಏನಾಗುತ್ತೋ ಗೊತ್ತಿಲ್ಲ, ಆದರೂ ಆಗ್ಬೋದು, ಇಲ್ಲಾಂದರೆ ಇಲ್ಲ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ತು ನನಗೆ. ತುಂಬಾ ಖುಷಿ ಆಯಿತು. ಇವ್ರಿಗೆ ಯಾರಿಗೂ ಎಂಟ್ರಿ ಇರಲಿಲ್ಲ, ಪಾಪ ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ರು. ನಾನು ಒಬ್ಬಳೇ ಒಳಗಡೆ ಇದ್ದೆ. ಒಂಥರ ಎಂಜಾಯ್ ಮಾಡಿದೆ, ತುಂಬಾ ಖುಷಿ ಆಯಿತು. ಇವತ್ತು ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸುಸ್ತಾಗಿದೆ. ನಾಳೆ ಇನ್ನೊಂದು ಹೊಸ ರೀತಿ ವೀಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತಿನ ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿ ವೀಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ, ಸಿ ಆಲ್.